ಕುಡ್ಲ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘ ನಿಯಮಿತ ಬಜ್ಪೆ ಶಾಖೆದ 12ನೇ ವಾರ್ಷಿಕೋತ್ಸವದ ಅಂಗವಾದ ಉಚಿತ ಸಾಮಾನ್ಯ ವೈದ್ಯಕೀಯ ನೇತ್ರ ತಪಾಸಣೆ ಬೊಕ್ಕ ದಂತ ಚಿಕಿತ್ಸಾ ಶಿಬಿರ ಬಜ್ಪೆ ಕರಂಬಾರ್ ಬ್ರಹ್ಮಶ್ರೀ ನಾರಾಯಣಗುರು ಸಮಾಜ ಸೇವಾ ಸಂಘ ರಿಜಿಸ್ಟರ್ಡ್ ಬೊಕ್ಕ ಕುಡ್ಲ ಎನ್ಜಿ ವರ್ಲ್ಡ್ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಮೊಕ್ಲಿನ ಒಟ್ಟು ಸೇರಿಗೆಡು ಬಜ್ಪೆ ಬ್ರಹ್ಮಶ್ರೀ ನಾರಾಯಣಗುರು ಸಮುದಾಯ ಭವನೋಡ್ ನಡೆತಂಡ ಎನ್ಜಿ ವರ್ಲ್ಡ್ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಸದಸ್ಯರು ಶ್ರೀಮತಿ ಲಿಲ್ಲಿ ಮೇರಿ ಉದಿಪನ ಮಲ್ತದ ಆರೋಗ್ಯದ ರಕ್ಷಣೆ ದಿಂಜ ಮಹತ್ವವಾಯಿನವು ನಮ್ಮ ಆರೋಗ್ಯವಾದ ಇತ್ತಂಡ ಮಾತೆಲ್ನ ಸಂಪಾದಿಸಾವಲಿ ಇನ್ನಿತ ಆಧುನಿಕ ಯುಗಟು ನಿಯಮಿತವಾದ ಆರೋಗ್ಯದ ತಪಾಸಣೆ ಮಲ್ಪನೆ ಅಗತ್ಯ ಏನಿಟ್ಟಿಡು ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘದ ಅಧ್ಯಕ್ಷರು ಸಾಕಾರ ರತ್ನ ಚಿತ್ತರಂಜನ್ ಬೋಳ್ಳಾರೆನ ಮುಂದಾಳತ್ತೊಡು ಇಂಚಿನ ಶಿಬಿರಲ್ಲಿ ನಡಪಾದು ಜನಕ್ಲಿನ ಆರೋಗ್ಯದ ಬಗೆಟ್ ಕಾಳಜಿ ಮಲ್ತೊಂದುಪ್ಪುನಿ ಶ್ಲಾಘನೀಯ ಅಂತ ಬಂಡೇರು. ಸೇರಿಸಿದ್ರು ಎಷ್ಟೇ ಬಂಗಾರವನ್ನು ಸೇರಿಸಿದ್ರು ನಮಗೆ ಕಾಳಜಿಯನ್ನು ಯಾರು ವಹಿಸುವುದಿಲ್ಲ. ಯಾಕಂತ ಹೇಳಿದ್ರೆ ದಿನನಿತ್ಯಗಳು ಅದೇ ರೀತಿ ಇವೆ. ಯಾಕಂತ ಹೇಳಿದ್ರೆ ಬೆಳಗ್ಗೆ ಮಾಡುವ ಭಾವನೆ ಎಲ್ಲರಲ್ಲಿ ಇರ್ತದೆ. ಆದ್ರೆ ಆರೋಗ್ಯ ಅನ್ನೋದು ತುಂಬಾ ಮುಖ್ಯ. ಯಾಕಂತ ಹೇಳಿದ್ರೆ ನಾವು ಆರೋಗ್ಯವಾಗಿದ್ದರೆ ಒಂದು ಚಿನ್ನವನ್ನು ಗಳಿಸಬಹುದು, ಒಂದು ದೊಡ್ಡ ಮನೆಯನ್ನು ಸಹ ಗಳಿಸಬಹುದು. ಆದ್ರೆ ನಾವು ಖಂಡಿತವಾಗಿ ಹೋಗಿ ನಮ್ಮ ಡಾಕ್ಟರ್ಗೆ ಭೇಟಿ ನೀಡಿ ನಮ್ಮ ಸಲಹೆ ಸೂಚನೆಗಳನ್ನು ಅವರಿಗೆ ತಿಳಿಸಿ ಅವರಿಂದ ಆಗುವಂತ ಮಾಹಿತಿಯನ್ನು ಪಡೆದುಕೊಂಡು ನಾವೆಲ್ಲ. ಬಜ್ಪೆ ರೋಟರಿ ಕ್ಲಬ್ದ ಅಧ್ಯಕ್ಷರು ಶ್ರೀನಿವಾಸ್ ಶೆಟ್ಟಿ ಪಾತ್ರರೊಂದು ಆರೋಗ್ಯನೇ ಭಾಗ್ಯ ಆರೋಗ್ಯ ಮಾತೆರೆಗ್ಲ ಮುಖ್ಯವಾದ ಬೋರ್ಡಾಯಿನವು ಏನಿತ ಯುವಜನಕ್ಲೆಗ್ ಬಾಹ್ಯ ಸೌಂದರ್ಯ ಕಾತೊರ್ನದ ಬಗೆಟ್ ದಿಂಜ ಕಾಳಜಿ ಉಂಡು ಆಂಡ ಆರೋಗ್ಯನ ಹಾಳ ಮಲ್ಪುನ ತಿನಿಸ್ಲೆದ ವಿಚಾರಲದ ಬಗೆಟ್ ಜಾಗೃತೆ ದಿಂಜ ಕಮ್ಮಿ. ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘ ಕಾರ್ಯ ಆರ್ಥಿಕ ಚಟುವಟಿಕೆಗೆ ಮಾತ್ರ ಸೀಮಿತ ಆವಂತೆ ಸಂಘದ ಸದಸ್ಯರಿನ ಬೊಕ್ಕ ಸಾರ್ವಜನಿಕರಿನ ಆರೋಗ್ಯ ದೃಷ್ಟಿರ್ದು ನಿರಂತರವಾದ ಆರೋಗ್ಯ ಶಿಬಿರನ ಆಯೋಜಿಸಾವಂದೊಪ್ಪನೆ ಶ್ಲಾಘನೀಯ. ಸಂಘದ ಸಮಾಜಮುಖಿ ಕಾರ್ಯಚಟುವಟಿಕೆಯಲು ನಿರಂತರವಾದ ಉಪ್ಪಾಡು ಪಡೆದು ಶುಭ ಹಾರೈಸಿದರು. ಅವನಿಗೆ ಏನು ಉಪಯೋಗ ಇಲ್ಲ, ಯಾವುದಿದ್ರೂ ಉಪಯೋಗ ಇಲ್ಲ. ಆರೋಗ್ಯವೇ ಭಾಗ್ಯ. ಮೊದಲೇ ನಾನು ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಯರ ಕಾಲದಲ್ಲಿ ಅವರು ಮೈ ತುಂಬ ಕೆಲಸ ಮಾಡ್ತಾ ಇದ್ರು, ಕೈ ತುಂಬ ಗಳಿಸ್ತಾ ಇದ್ರು, ಹೊಟ್ಟೆ ತುಂಬ ಉಣ್ತಾ ಇದ್ರು. ಆರೋಗ್ಯ ತನ್ನಷ್ಟಕ್ಕೆ ತಾನು ಅವರಿಗೆ ಕೃಪೆ ಆಗಿ ಬರ್ತದೆ. ಈಗ ದೇಹಕ್ಕೆ ಆರೋಗ್ಯ ಬೇಡ, ಊಟ ಕಾಲದಲ್ಲಿ ಸಾಕು, ತಿನ್ನುವುದಕ್ಕೂ ಕಾಂಪ್ರಮೈಸ್. ಹಾಗಾದ್ರೆ ಗೊತ್ತು ಬರ್ತದೆ ಆರೋಗ್ಯದಲ್ಲಿ ನಮಗೆ ಕಾರಣ ದಿವಸಗಳು ನಮ್ಮ ಆರೋಗ್ಯದ ಇದು ಆತ್ಮಶಕ್ತಿ ಬಜ್ಪೇಡ್ ಕರಿನ 14 ವರ್ಷದಿಂದ ಕಾರ್ಯನಿರ್ವಹಿಸಾವಂದುಪ್ಪುನ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘದ ಶಾಖೆದ ವಾರ್ಷಿಕೋತ್ಸವದ ಅಂಗವಾದ ಉಚಿತ ಸಾಮಾನ್ಯ ವೈದ್ಯಕೀಯ ನೇತ್ರ ತಪಾಸಣೆ ಬೊಕ್ಕ ದಂತ ಚಿಕಿತ್ಸಾ ಶಿಬಿರನ ಆಯೋಜಿಸಾದುಪ್ಪುನೆ ಪರಿಸರದ ಜನಕ್ಲೆಗ್ ದಿಂಜ ಉಪಯೋಗ ಆಸನಪಾಡು ತೆರಿಪಾಯರು. ಬಜ್ಪೆ ಶಾಖೆ ಪ್ರಾರಂಭ ಮಾಡ್ತಿದ್ದೀನಿ. ಮೂರು ಪ್ರಾರ್ಥನೆ ಮಾಡ್ತಿದ್ದೀನಿ. ಇನಿ ಅವು ಎಂಟು ಕೆಲಸ ಮಾಡೋದು ಇನಿ 12 ವರ್ಷ ಪೂರೈಸಿದ್ರೆ ಜನಕುಲಕ್ಕೆ ಆರೋಗ್ಯ ಇತ್ತದ ಮಾತ್ರ ಜನಕುಲಕ್ಕೆ ಆರೋಗ್ಯದ ಸಮಸ್ಯೆ ಉಂಟು. ಆ ಸಮಸ್ಯೆ ಕೂಡ ತಾತ್ಕಾಲಿಕವಾಗಿ ಪರಿಹಾರ ಅಂತಿದೆ. ನಿಖಲ ಮುಖಾಂತರ ಸೇವೆ ಮಾಡುವ ನಿಖಲ ಸಂಘದ ಮುಖಾಂತರ ಮನಾಂತ ಇಂಚಿನ ಆರೋಗ್ಯ ಅತ್ತಾವರ ಕೆಎಂಸಿ ಆಸ್ಪತ್ರೆದ ವೈದ್ಯರು ಡಾಕ್ಟರ್ ತಾನ್ಯಾ ಗೌಡ ಪಾತಿರೊಂದು ಇನಿದ ಶಿಬಿರಡ್ ಕಣ್ಣದ ತಪಾಸಣೆ, ಮಧುಮೇಹ ತಪಾಸಣೆ, ಬಿಪಿ ತಪಾಸಣೆ, ಸಾಮಾನ್ಯ ವೈದ್ಯಕೀಯ ಸಮಾಲೋಚನೆ, ಕೆಬಿ ಮುಂಕು ಗಂಟಲ್ ತಪಾಸಣೆ ಅಂಚನೆ ಬಾಕಿದ ವೈದ್ಯಕೀಯ ಸೇವೆಲು ಲಭ್ಯ ಒಪ್ಪುಂಡು. ಶಿಬಿರಾರ್ಥಿಗಳು ಇಂಚಿನ ಶಿಬಿರಲೆಡ್ ನಿಯಮಿತವಾದ ತಪಾಸಣೆ ಮಲ್ತೋನ ಮೂಲಕ ತಂಕನ ಆರೋಗ್ಯನ ವೃದ್ಧಿಸಾವಲಿ ಪಣ ತೆರಿಪಾಯರು. ಗುಡ್ ಮಾರ್ನಿಂಗ್ ಪೂರ ಜನಕ್ಲೆಗೆ ನಮಸ್ಕಾರ. ಯಾನು ಪೂರ ಗೌರ್ಮೆಂಟ್ ಮಾತ್ರ ತುಳು ಒಂಚೂರು ಬಾಂಬೆ ಉಂಟು ಪಾತಿ ಆರು ಬರ್ಬೋದು ಯಾನ್ ಟೈಮ್ ಆಗ್ತದೆ. ಯಾನ್ KMC ಅಟ್ಟಾವರ್ದು ಆಲ್ಸೋ PG ಯಾನ್ ಮೂಲೆ ವಿಭಾಗ ಯಾನ್ ಉಪ್ಪುನು ಮೊಕ್ಕ ಇನಿ ನಮ್ಮನ ಜನರಲ್ ಹೆಲ್ತ್ ಕ್ಯಾಂಪ್ ಉಂಟು ಮೂಲು ಐಟ್ ನಮ್ಮ ಮೆಡಿಸಿನ್ ಆಲ್ಸೋ ಪಂಡ ಮೂಲಿಗ ఒక ಜೋಕುಲ್ನ ఒక పొడుగు వుమెన్ క్లినిక్ అవులా ఉన్నాయి అవు పొడుగు
ಮಣಿಪಾಲ್ ಕಾಲೇಜ್ ಡೆಂಟಲ್ ಸೈನ್ಸ್ದ ದಂತ ವೈದ್ಯರು ಡಾಕ್ಟರ್ ನವ್ಯ ಪಾತಿರೊಂದು ವೈದ್ಯಕೀಯ ಶಿಬಿರಡ್ ಕೂಲಿ ಬೊಕ್ಕ ಬಾಯಿಲೆದ ಆರೋಗ್ಯ ತಪಾಸಣೆ ಕೂಲಿಲೇನು ಸ್ವಚ್ಛ ಮಲ್ಪುನಿನ್ ಅತ್ತಂದೆ ಹೆಚ್ಚಿನ ಚಿಕಿತ್ಸೆಗೆ ಪಚ್ಚೆ ಕಾರ್ಡ್ನು ಕೊರ್ಪುನಿ ಅಂಚನೆ ಬಾಕಿದ ವೈದ್ಯಕೀಯ ಸೇವೆಲು ಲಭ್ಯ ಇದ್ದದು ಶಿಬಿರಾರ್ಥಿಗಳು ಇನ್ನತ ಸದುಪಯೋಗವನ್ನು ಪಡೆಯೋಣ ಪಂಡ ತಿಳಿಪಾಯರು ಇತ್ತೆ ಬ್ಲೂ ಆಗ್ತದೆ ಯೂಶಲಿ ಒಂದು ಪಿಂಕ್ ಕಾರ್ಡ್ ಇತ್ತು ಅದಕ್ಕೆ ನಡೆಯಕತ್ತ ಕೂಡ ಟ್ರೀಟ್ಮೆಂಟ್ ಪರ್ ಸೇಮ್ ಅಂತ ರೂಟ್ ಕ್ಯಾನಲ್ ಕ್ಯಾಪಿಂಗ್ ಮಾತ್ರ ಚಾರ್ಜ್ ಉಂಟು ಬೇರೆ ಪೂರ ಟ್ರೀಟ್ಮೆಂಟ್ ಬಾವುಟ ಗಿಟ್ಟ ಲೈಟೋಸ್ ಬರುವುದು ఒక మూలిని క్లీనింగ్ ఫిల్లింగ్ కెరీర్ ట్రీట్మెంట్స్ కూడా పూలి దెప్పు ನಂಗೆಲ್ಲ ಕೂಡ ಅಲ್ಪ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘದ ಅಧ್ಯಕ್ಷರು ಸಹಕಾರ ರತ್ನ ಚಿತ್ತರಂಜನ್ ಬೋಳಾರ್ ಪಾತಿರೊಂದು ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘ ಕಳೆದ 14 ವರ್ಷದಿಂದ ಸಂಘದ ಪ್ರತಿ ಶಾಖೆದ ವಾರ್ಷಿಕೋತ್ಸವದ ಅಂಗವಾದ ಉಚಿತ ವೈದ್ಯಕೀಯ ಶಿಬಿರನ ನಡಪೊಂದು ಬರುತ್ತದೆ. ಈ ವೈದ್ಯಕೀಯ ಶಿಬಿರ ನೂತನಾಲನೇ ಶಿಬಿರ ಆದಿತದ ದಿಂಜ ಜನಕಲು ಇನ್ನತ ಸದುಪಯೋಗವನ್ನು ಪಡೆಯೊಂದುಳ್ಳೇರು. ಆರೋಗ್ಯದ ಬಗೆಟು ಮಾತೆಲ್ಲ ಹೆಚ್ಚಿನ ಕಾಳಜಿಂದ ತಂದು ಸೀಕ ಬರ್ಪನ ದುಂಬೆ ನಿಯಮಿತ ಆರೋಗ್ಯ ತಪಾಸಣೆ ಮಲ್ಪುನಿ ಎಡ್ಡೆ ಉಚಿತ ವೈದ್ಯಕೀಯ ಶಿಬಿರನ ಯಶಸ್ವಿ ಮಲ್ಪೆರೆ ಕೈ ಚೋಡಾಯಿನ ಮಾತಾ ಸಂಘ ಸಂಸ್ಥೆಲಿಗೆ ಸೊಲ್ಮೆ ಸಂದಾಯರು. ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀಮತಿ ಸೌಮ್ಯ ವಿಜಯ್ ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘದ ಹಿರಿಯ ಶಾಖಾಧಿಕಾರಿ ಶ್ರೀಮತಿ ರವಿಕಲಾ ಎತ್ಕೊಂಡರು. ಬ್ರಹ್ಮಶ್ರೀ ನಾರಾಯಣಗುರು ಪ್ರಕಾಶನ ಬೊಕ್ಕ ಚಾರಿಟೇಬಲ್ ಟ್ರಸ್ಟ್ ಜೊತೆ ಕಾರ್ಯದರ್ಶಿ ವಿಶ್ವನಾಥ್ ರೆಂಜಾಳ ಸಭೆ ಸುಧಾರಿಕೆ ಮಂತೇರು. ಸಿಬ್ಬಂದಿ ಕುಮಾರಿ ಅನುಜಿತ ಸೊಲ್ಮೆ ಸಂದಾಯರು.